ಕಾರ್ಕಳ ಪುರಸಭೆಯ ಒಳಚರಂಡಿ ಅಸಮರ್ಪಕ ಹಾಗೂ ಕಳಪೆ ಕಾಮಗಾರಿಯ ವಿರುದ್ಧ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ನಗರ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಯಿತು. ಕಾರ್ಕಳ ಬಸ್ ನಿಲ್ದಾಣ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಪುರಸಭೆ ಸದಸ್ಯರಾದ ಶುಭೋದ್ ರಾವ್, ಕಾರ್ಕಳದ ಚರಂಡಿ ನಿರ್ಮಾಣಗೊಂಡ ಕಳಪೆ ಕಾಮಗಾರಿಕೆಯಿಂದ ಕಾರ್ಕಳದ ಜನರ ನೆಮ್ಮದಿಯನ್ನು ಹಾಳು ಮಾಡಿದೆ ಎಂದು ಅವರು ದೂರಿದರು. ಪಕ್ಷದ ಮತ್ತು ನಮ್ಮ ಪುರಸಭಾ ಸದಸ್ಯರುಗಳ ಬೇಡಿಕೆಯಂತೆ ಕರ್ನಾಟಕ ಸರ್ಕಾರಕ್ಕೆ ಬೇಡಿಕೆಯನ್ನು ಸಲ್ಲಿಸಿದರ ಪರಿಣಾಮವಾಗಿ ಸುಮಾರು 13 ಕೋಟಿ ರೂಪಾಯಿ ಒಳಚರಂಡಿಗೆ ಬಿಡುಗಡೆಯಾಯಿತು. ಕಳೆದ ವರ್ಷ ಫೆಬ್ರವರಿ ತಿಂಗಳಲ್ಲಿ ಮಾನ್ಯ ಶಾಸಕರು ಭಾರಿ ದೊಡ್ಡ ಪ್ರಚಾರವನ್ನು ಮಾಡಿಕೊಂಡು ಒಳಚರಂಡಿಗೆ ಒಂದು ಭಾರಿ ದೊಡ್ಡ ಮೊತ್ತವನ್ನು ನಾನು ಸರ್ಕಾರದಿಂದ ಬಿಡುಗಡೆಗೊಳಿಸಿದ್ದೇನೆ ಅನ್ನುವಂಥ ಪ್ರಚಾರವನ್ನು ಮಾಡಿಕೊಂಡು ಅದಕ್ಕೆ ಗುದ್ದಲಿ ಪೂಜೆಯನ್ನು ಮಾಡಿ ಕಾಮಗಾರಿ ಪ್ರಾರಂಭವಾಯಿತು. ಇವತ್ತು 1 ವರ್ಷ ಆಗಿದೆ. ಆ 1 ವರ್ಷದ ಒಳಗೆ ಆ ಒಳಚರಂಡಿಯ ಗುಣಮಟ್ಟ ಏನು ಅನ್ನುವಂಥದ್ದು ನಮಗೆಲ್ಲ ಜನತೆಗೆ ಇವತ್ತು ಗೊತ್ತಾಗಿದೆ. ನಗರ ವ್ಯಾಪ್ತಿಯಲ್ಲಿ ಒಳಚರಂಡಿಗಾಗಿ 13 ಕೋಟಿ ಬಿಡುಗಡೆಯಾಗಿ ಕಳೆದ ವರ್ಷವಷ್ಟೇ ಅದರ ಕಾಮಗಾರಿ ಪ್ರಾರಂಭಗೊಂಡಿತ್ತು. ಕಾಮಗಾರಿ ಆಗಿ 1 ವರ್ಷದ ಒಳಗಾಗಿ ಇವತ್ತು ಒಳಚರಂಡಿಯ ನೀರು ರಸ್ತೆಯಲ್ಲಿ ಹರಿತಾ ಇದೆ. ಇದಕ್ಕೆ ಕಾರ್ಕಳ ಶಾಸಕರ ನಿರ್ಲಕ್ಷ್ಯ ಮತ್ತು ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರವೇ ಕಾರಣ ಅನ್ನುವಂಥ ನೇರ ಆರೋಪವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ನಾನು ಅನುದಾನಗಳನ್ನು ತಂದಿದ್ದೇನೆ ಎಂದು ಫ್ಲೆಕ್ಸ್ಗಳನ್ನು ಹಾಕಿ ಬಹಳ ದೊಡ್ಡ ಪ್ರಚಾರವನ್ನು ಪಡೆದಿರುವ ಕಾರ್ಕಳ ಶಾಸಕರು ಇವತ್ತು ಆ ಕಳಪೆ ಕಾಮಗಾರಿ ಕೂಡ ಅವರೇ ಜವಾಬ್ದಾರರು ಅನ್ನುವಂಥದ್ದು. ನಂತರ ಪುರಸಭೆ ಸದಸ್ಯ ಅಸ್ಫಕ್ ಮೊಹಮ್ಮದ್ ಮಾತನಾಡಿ, ಒಳಚರಂಡಿ ಅಸಮರ್ಪಕ ಹಾಗೂ ಕಳಪೆ ಕಾಮಗಾರಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಂಪ್ಲೇಂಟ್ ಇರುವಂತಹ ಏರಿಯಾ ಈ 3 ಮಾರ್ಗದಿಂದ ಅನಂತಶಯನದವರೆಗೆ, ಆದರೆ ಇದು 1 ಫೀಟನ್ನು ಕೂಡ ಕೆತ್ತದೆ ತೆಗೆಯದೆ, ಈ ಮ್ಯಾನ್ ಹೋಲ್ಗಳನ್ನು ದುರಸ್ತಿ ಪಡಿಸದೆ ಅಥವಾ ಅದನ್ನು ರೀಕನ್ಸ್ಟ್ರಕ್ಷನ್ ಮಾಡದೆ ಬರೇ ಸ್ಟೇಟ್ ಬ್ಯಾಂಕಿಂದ 3 ಮಾರ್ಗದವರೆಗೆ ಕಾಮಗಾರಿಯನ್ನು ಮಾಡಿ ಅದರ ನಂತರ 500 mm ಒಂದು ಪೈಪ್ಲೈನನ್ನು ಈ ನಮ್ಮ 3 ಮಾರ್ಗದಿಂದ ಗಾಂಧಿ ಮೈದಾನ ಆಗಿ ಟ್ರೀಟ್ಮೆಂಟ್ ಪ್ಲಾಂಟ್ವರೆಗೆ ಕೊಂಡೋಗಿದ್ದಾರೆ. ಅದೇ ಇವರ ಈ 13 ಕೋಟಿಯ ಸಾಧನೆಗಳು. ಈ 13 ಕೋಟಿಯಲ್ಲಿ ಇವರು ಮಾಡಿದಂಥ ಕಾಮಗಾರಿಗಳ ಸವಿಸ್ತಾರವಾದ ವರದಿ ಏನಿದೆ, ಟ್ರೀಟ್ಮೆಂಟ್ ಪ್ಲಾಂಟ್ನ ರಸ್ತೆ ಬದಿಯಿಂದ ಈ 500 mm ಏನು ಒಂದು ಪೈಪ್ಲೈನ್ ಇದೆ ಇದನ್ನು ಅಳವಡಿಸಿಕೊಂಡು ನಮ್ಮ ಮಂಜುನಾಥ್ ಪೈ ಹಾಲ್ನ ಕಡೆಯಿಂದ ಬಂದು ಈ ನಮ್ಮ ಸ್ಟೇಟ್ ಬ್ಯಾಂಕಿಗೆ ಅಳವಡಿಸಿಬಿಟ್ಟಿದ್ದಾರೆ. ಈಗ ಈ ಕಾಮಗಾರಿ ಅವ್ರದ್ದು ಮುಗ್ದೋಗಿದೆ. ಅದರ ನಂತರ ಅವರು ಪುನಃ 30 ಕೋಟಿಯಿಂದ 36 ಕೋಟಿ ರೂಪಾಯಿ ಇನ್ಕ್ರೀಸ್ ಮಾಡಬೇಕು. ಮತ್ತೆ ಈ ನಮ್ಮ ಕರ್ನಾಟಕ ನೀರು ಸರಬರಾಜು ಮಂಡಳಿಯ ಎಲ್ಲ ಅಧಿಕಾರಿಗಳು ಪುನಃ 36 ಕೋಟಿ ಅದಾಯ್ತಲ್ಲ, ಅದು ಒಂದು ಕಡೆ ಇರಲಿ. ಇಂತಹ ಕಳಪೆ ಕಾಮಗಾರಿಗೆ ಒಂದು 4-5 ಕೋಟಿ ರೂಪಾಯಿ ಕಾಮಗಾರಿ ಕೂಡ ಇಲ್ಲಿ ಆಗಲಿಲ್ಲ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸದಾಶಿವ ದೇವಾಡಿಗ, ಕಾರ್ಕಳ ಕಾಂಗ್ರೆಸ್ ನಗರ ಅಧ್ಯಕ್ಷ ಮಧುರಾಜ ಶೆಟ್ಟಿ, ತಾಲೂಕು ಪಂಚಾಯತ್ ಅಧ್ಯಕ್ಷ ಸುಧಾಕರ್ ಶೆಟ್ಟಿ, ನವೀನ್ ದೇವಾಡಿಗ, ಅನಿತಾ ಡಿಸೋಜಾ, ಕಾಂತಿ ಶೆಟ್ಟಿ, ಪ್ರತಿಮಾ ರಾಣಿ, ರಹಮತ್, ಮಹಿಳಾ ಕಾರ್ಯದರ್ಶಿ ಶೋಭಾ ಮುಂತಾದವರು ಭಾಗವಹಿಸಿದರು.